ಸ್ವದೇಶಿ ಮಸಾಲಾ ಪದಾರ್ಥಗಳು, ಕೈಮಗ್ಗ ಸೀರೆಗಳು, ಕರಕುಶಲ ವಸ್ತುಗಳು ಮತ್ತೆ ಹಾಗೆ ಹಲಸಿನ ಮೇಳ ಅಂತಂದ್ರೆ ಸಿಹಿ ತಿಂಡಿ ಎಲ್ಲರಿಗೂ ಅವಶ್ಯಕತೆ ಇದೆ. ಕುಂಬಳೆಯಲ್ಲಿ ಪ್ರಪ್ರಥಮ ಬಾರಿಗೆ ಹಲಸು ಮತ್ತು ಸ್ವದೇಶಿ ಖ್ಯಾತಿ ಮೇಳ. ನಾಲಿಗೆಗೆ രുചി, ಸ್ವ ಉದ್ಯಮಕ್ಕೆ ಬೆಂಬಲ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಸ್ಥಳೀಯ ಉದ್ಯಮಿಗಳನ್ನು ಪ್ರೋತ್ಸಾಹಿಸುವ ಹಾಗೂ ಸ್ವದೇಶಿ ಉತ್ಪನ್ನಗಳನ್ನು ಉತ್ತೇಜಿಸುವ ಉದ್ದೇಶದಿಂದ ಶ್ರೀ ರಾಜರಾಜೇಶ್ವರಿ ಇವೆಂಟ್ಸ್ ಅವರ ನೇತೃತ್ವದಲ್ಲಿ ಕುಂಬಳೆಯಲ್ಲಿ ಪ್ರಪ್ರಥಮ ಬಾರಿಗೆ ಬೃಹತ್ ಹಲಸು ಮತ್ತು ಸ್ವದೇಶಿ ಖ್ಯಾತಿ ಮೇಳವನ್ನು ಆಯೋಜಿಸಲಾಗಿದೆ. ಸ್ವ ಉದ್ಯಮಕ್ಕೆ ಪ್ರೋತ್ಸಾಹ ನೀಡಲು ಹಾಗೂ ಸ್ಥಳೀಯ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ಕಲ್ಪಿಸಲು ಈ ಮೇಳವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕರಿಗೆ ವೈವಿಧ್ಯಮಯ ಖ್ಯಾತಿಗಳ ರುಚಿಯನ್ನು ಸವಿಯುವ ಹಾಗೂ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸುವ ಉತ್ತಮ ಅವಕಾಶ ಸಿಗಲಿದೆ. ಈ ಆಯೋಜನಾ ಸಮಿತಿಯಲ್ಲಿ ಅಶ್ವಿನಿ, ಗಣೇಶ್, ಸುಮಾ ಹಾಗೂ ಮಹಾದೇವಸ್ವಾಮಿ ಮುಂತಾದವರು ಪ್ರಮುಖವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಲಸಿನ ವಿಶಿಷ್ಟ ರುಚಿ, ಹಲಸಿನ ಹೋಳಿಗೆ, ಹಲಸಿನ ಜಿಲೇಬಿ, ಹಲಸಿನ ಐಸ್ ಕ್ರೀಂ ಮತ್ತು ಹಲಸಿನ ಜ್ಯೂಸ್ ಮುಂತಾದ ನಾಲಿಗೆಗೆ ತಣಿ ಮೂಡಿಸುವ ವೈವಿಧ್ಯಮಯ ಹಲಸಿನ ಖ್ಯಾತಿಗಳು, ವಿವಿಧ ಜಿಲ್ಲೆಗಳ ತಿಂಡಿ ತಿನಿಸುಗಳು, ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವ ಮಳಿಗೆಗಳಲ್ಲಿ ಸಿಗುವ ವಿಶಿಷ್ಟ ಶೈಲಿಯ ತಿಂಡಿ ತಿನಿಸುಗಳು ಮೇಳದ ಪ್ರಮುಖ ಆಕರ್ಷಣೆಗಳಾಗಿವೆ. ಸ್ವದೇಶಿ ಮಸಾಲೆ ಪದಾರ್ಥಗಳು, ಕೈಮಗ್ಗ ಸೀರೆಗಳು, ಕರಕುಶಲ ವಸ್ತುಗಳು ಹಾಗೂ ಗೃಹೋಪಯೋಗಿ ವಸ್ತುಗಳ ಬೃಹತ್ ಸಂಗ್ರಹವೂ ಇದೆ. ಸ್ಥಳೀಯ ಉದ್ಯಮಿಗಳಿಗಾಗಿ ತಯಾರಿಸಿದ ದಿನಬಳಕೆಯ ಹಲವು ಅಪರೂಪದ ಉತ್ಪನ್ನಗಳ ಮಳಿಗೆಗಳು, ಸಾರ್ವಜನಿಕರು ಕುಟುಂಬ ಸಮೇತರಾಗಿ ಆಗಮಿಸಿ ಸ್ವದೇಶಿ ಉತ್ಪನ್ನಗಳನ್ನು ಖರೀದಿಸುವ ಮೂಲಕ ಸ್ಥಳೀಯ ಉದ್ಯಮಿಗಳಿಗೆ ಬೆಂಬಲ ನೀಡಬೇಕಾಗಿ ಆಯೋಜಕರು ವಿನಂತಿಸಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕುಂಬಳದಲ್ಲಿ ಪ್ರಪ್ರಥಮ ಬಾರಿಗೆ ಸ್ವಉದ್ಯೋಗ ಪ್ರೋತ್ಸಾಹಕ್ಕಾಗಿ ಸ್ಥಳೀಯರನ್ನೇ ಬೆಂಬಲಿಸಿ ಅಂತ ಹೇಳಿ ಶ್ರೀ ರಾಜರಾಜೇಶ್ವರಿ ಇವೆಂಟ್ಸ್ ಅವರ ನೇತೃತ್ವದಲ್ಲಿ ಹಲಸು ಮತ್ತು ಸ್ವದೇಶಿ ಖ್ಯಾತಿಯ ಮೇಳ ನಡೀತಾ ಇದೆ. ಎಲ್ಲರೂ ಬಂದು ಸಹಕರಿಸಿ ಮೇಳದಲ್ಲಿ